ಒಡಿಯೂರು ಶ್ರೀಗಳ ಷಷ್ಠ್ಯಬ್ದ ಸಂಭ್ರಮದ ಅಂಗವಾಗಿ ಜ್ಞಾನವಾಹಿನಿಯಾಗಿ ಹರಿದು ಬರಲಿರುವ ಶಿಕ್ಷಣ ವಿಭಾಗದ ಸರಣಿ ಕಾರ್ಯಕ್ರಮದ ಅಂಗವಾಗಿ ಕೋವಿಡ್ ಮತ್ತು ವ್ಯಸನ ಜಾಗೃತಿ ಅಭಿಯಾನವು ಪಿವಿಎಸ್ ಸೆಂಟನರಿ ಬಿಲ್ಡಿಂಗ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಒಡಿಯೂರು ಗುರುದೇವದತ್ತ ಸಂಸ್ಥಾನದ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ ಮತ್ತು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಒಡಿಯೂರು ಗುರುದೇವದತ್ತ ಸಂಸ್ಥಾನದ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಮನದಲ್ಲಿ ಮೂಡಬೇಕು, ಆಗ ಮಾತ್ರ ಅದು ವರ್ಜ್ಯ ಆಗುವಂಥದ್ದು, ಇಲ್ಲದೆ ಆಗುವಂಥದ್ದು ಸುಲಭ ಏನೂ ಅಲ್ಲ. ಎಲ್ಲ ಭಾಗದಲ್ಲೂ ನಾವು ಅದನ್ನು ಗಮನಿಸ್ತಿದ್ದೇವೆ. ಇವತ್ತೊಂದು ಅಪೂರ್ವವಾಗಿರುವಂಥ ಈ ಕಾರ್ಯಕ್ರಮ, ಈ ಕೋವಿಡ್ ಅನ್ನುವಂಥದ್ದು ಈಗಾಗಲೇ ಎಷ್ಟು ಪರಿಣಾಮಕಾರಿ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದ್ದ ಸಂಗತಿ. ಮೂಗನ್ನು ಮುಚ್ಚಿಕೊಳ್ಳುವವರೆಗೆ ಆಯಿತು, ಮುಖವನ್ನೇಗೂ ಮುಚ್ಚಿತು, ಇನ್ನು ಮೂಗಿ ಇನ್ನು ಎಲ್ಲರಿಗೆ ಬರ್ತದೆ ಇನ್ನು ಗೊತ್ತಿಲ್ಲ. ಆದರೆ ನಮ್ಮಲ್ಲಿ ಜಾಗೃತರಾಗಬೇಕಾದಂಥ ಅನಿವಾರ್ಯತೆ ಈಗ ಇದೆ ಅಂತ ನಾವೆಲ್ಲ ಸ್ವಲ್ಪ ಹಾಗೆ ಹೀಗೆ ಮಾಡಿಬಿಟ್ಟು ಅದನ್ನು ಯಾರಿಗೂ ಇಲ್ಲ ಏನು ಅದನ್ನು ಗೋಚರವೇ ಮಾಡೋದಿಲ್ಲ, ಇಲ್ಲ ಏನಿಲ್ಲಪ್ಪ ಹೋಗಿಲ್ಲ. ಆದರೂ ನಮ್ಮಲ್ಲಿ ಜಾಗೃತೆ ಖಂಡಿತ ಇರಬೇಕು. ಅದು ಎರಡೂ ಜಾಗೃತಿ ಆಗಿರಬೇಕು, ಅಂತರಂಗದಲ್ಲೂ ಜಾಗೃತರಾಗಬೇಕು, ಬಹಿರಂಗದಲ್ಲೂ ಜಾಗೃತರಾಗಬೇಕು. ಅನಂತರ ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮಾತನಾಡಿ, ಕೋವಿಡ್ ಮಹಾಮಾರಿ ಎಲ್ಲರಿಗೂ ಬಹುದೊಡ್ಡ ಪಾಠವನ್ನು ಕಲಿಸಿದೆ. ನಾವುಗಳು ಇನ್ನೂ ಹೆಚ್ಚು ಸೂಕ್ಷ್ಮವಾಗಿ ಬದುಕುವ ಅವಶ್ಯಕತೆ ಇದೆ. ಕೋವಿಡ್ ಲಸಿಕೆಯನ್ನ ಯಾವುದೇ ಹಿಂಜರಿಕೆ ಇಲ್ಲದೆ ಪ್ರತಿಯೊಬ್ಬರೂ ತೆಗೆದುಕೊಳ್ಳಬೇಕು. ಮಂಗಳೂರು ನಗರ ಹೃದಯ ವೈಶಾಲ್ಯತೆಯನ್ನ ಹೊಂದಿದ ನಗರವಾಗಿದೆ. ವ್ಯಸನದ ಬಗ್ಗೆ ಯುವ ಸಮುದಾಯ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಸಲಹೆ ನೀಡಿದರು. ಮಂಗಳೂರು ನಗರ ಸೇರಿದಂತೆ ದಕ್ಷಿಣ ಕನ್ನಡ ಮತ್ತು ಈ ಭಾಗ ಏನು ತುಳುನಾಡಿದೆ, ಬಹಳ ಸಾಂಸ್ಕೃತಿಕವಾಗಿ ಒಂದು ತನ್ನದೇ ಆದಂಥ ಹಿರಿಮೆಯನ್ನು ಹೊಂದಿರುವಂಥದ್ದು. ಇಲ್ಲಿ ಒಂದು ಸಣ್ಣ ಪೂಜೆಯಿಂದ ಹಿಡಿದು ದೈವ ಸ್ಥಾನಗಳು, ದೇವಸ್ಥಾನಗಳು, ಕೋಲ, ಯಕ್ಷಗಾನ ಇಂಥದ್ದಿದೆ ಇಂಥದ್ದಿಲ್ಲ ಅನ್ನೋಂಥದ್ದಿಲ್ಲ. ಅಷ್ಟೊಂದು ವೈಶಿಷ್ಟ್ಯತೆ, ವೈವಿಧ್ಯಮಯತೆಯಿಂದ ಕೂಡಿರುವಂಥ ನಗರ. ಇಲ್ಲಿ ಎಲ್ಲ ಜಾತಿ ಧರ್ಮದವರಿದ್ದಾರೆ, ಇಲ್ಲಿ ಎಲ್ಲ ವೃತ್ತಿ ಮಾಡುವಂಥವ್ರಿದ್ದಾರೆ, ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ. ನನಗೆ ಒಬ್ರು ಚುನಾಯಿತ ಪ್ರತಿನಿಧಿ ಹೇಳ್ತಾ ಇದ್ರು, ಮಂಗಳೂರಲ್ಲಿ ಮಿಸ್ ವರ್ಲ್ಡ್ ಅಂಡರ್ ವರ್ಲ್ಡ್ವರೆಗೂ ಎಲ್ಲ ಇದೆ ಅಂತ. ಸೊ ನಿಜ ಕೂಡ ಅದು. ಸೊ ಇಂಥ ಒಂದು ಶ್ರೇಷ್ಠ ನಾಡಿನಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿರುವಂಥದ್ದು ಬಹಳ ಖುಷಿಯ ವಿಚಾರ. ನಮ್ಮ ಪೊಲೀಸ್ ಇಲಾಖೆ ಈ ವ್ಯಸನಗಳಲ್ಲಿ ಕುರಿತು ವಿಶೇಷ ಅಭಿಯಾನವನ್ನೇ ಮಾಡ್ತಾ ಇದೆ. ಸುಮಾರು ನಾನು ಬಂದ ನಂತರ ಒಂದು 60-70ಕ್ಕಿಂತ ಹೆಚ್ಚು ಗಾಂಜಾ ಕೇಸ್ಗಳನ್ನು ದಾಖಲು ಮಾಡಿದ್ದೀವಿ. ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಕಾರಣಕ್ಕೂ ಗಾಂಜಾ ಅಥವಾ ಬೇರೆ ಯಾವುದೇ ಒಂದು ಡ್ರಗ್ಸ್ ಮೂವ್ಮೆಂಟ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೀವಿ. ಸಾಕಷ್ಟು ಜನ ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಕನ್ಸ್ಯೂಮರ್ಸ್ ಇದ್ದಾರೆ, ಯಾರ ಮಧ್ಯ ಈ ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ದೇಶಗಳಿಂದ ತೊಗೊಂಡು ಕೊಡುವಂಥದ್ದು ಎಲ್ಲರ ಮೇಲೂ ಕಣ್ಗಾವಲಿಸಿ ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಶಾಲಾ ಕಾಲೇಜುಗಳಲ್ಲಿ ರ್ಯಾಗಿಂಗ್ ಒಂದು ಭಾಳ ದೊಡ್ಡ ಪಿಡುಗು, ಭಾಳ ದುಃಖ ಆಗುತ್ತೆ. ಯಾಕಂದರೆ ನಾವು ಕಾಲೇಜುಗಳಲ್ಲಿ ಓದೇ ಬಂದಿರೋದು, ನಾವು ಪ್ರೊಫೆಷನಲ್ ಡಿಗ್ರೀಸೇ ಮಾಡಿ ಬಂದಿರೋದು. ಆದರೆ ನಾವು ಓದ್ತಿರೋಂಥ ಸಂದರ್ಭದಲ್ಲಿ ಒಂದು ಹೆಲ್ತಿ ಇಂಟ್ರಾಕ್ಷನ್ ಇರ್ತಿತ್ತು ಸೀನಿಯರ್ ಮತ್ತು ಜೂನಿಯರ್ಗಳ ನಡುವೆ. ಆದರೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಕೆಲವು ಸಂದರ್ಭದಲ್ಲಿ ಹಲ್ಲೆ ಮಾಡಿರುವಂಥದ್ದು, ಅವ್ರ ಜೊತೆ ಅನುಚಿತವಾಗಿ ನಡ್ಕೊಂಡಿರುವಂಥದ್ದು, ಅವರ ವೇಷಭೂಷಣದಿಂದ, ಅವರ ಹೇರ್ ಸ್ಟೈಲಿಂದ ಅವ್ರ ಪ್ರತಿಯೊಂದನ್ನು ತಪ್ಪು ಅನ್ನೋ ರೀತಿಯಲ್ಲಿ ಕಂಡೆಮ್ ಮಾಡಿಬಿಟ್ಟು ಬ್ಲೇಮ್ ಮಾಡಿರೋದು, ಈ ಥರದ್ದು ಕೆಲವು ಘಟನೆಗಳು ನನ್ನ ಗಮನಕ್ಕೆ ಬಂದವು. ಆದರೆ ಯಾವುದೇ ಒಂದು ಎಕ್ಸ್ಕ್ಯೂಸ್ ಕೊಡದೆ, ಅದು ಎಷ್ಟು ದೊಡ್ಡ ಸಂಸ್ಥೆ ಇರ್ಬೋದು, ಆ ವಿದ್ಯಾರ್ಥಿಗಳು ಎಷ್ಟು ದೊಡ್ಡ ಹಿನ್ನೆಲೆ ಇರೋರು ಇರ್ಬೋದು, ಅತ್ಯಂತ ಕಠಿಣ ಕ್ರಮ, ಕಾನೂನು ಕ್ರಮ ತಗೊಂಡು ಸುಮಾರು 3 ಪ್ರಕರಣಗಳಲ್ಲಿ ಒಂದು 22-23 ಜನಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ನಾವು ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಜೈಲಿಗೆ ಕಳಿಸಿದ್ದೀವಿ. ಅಂದರೆ ವಿದ್ಯಾರ್ಥಿಗಳನ್ನ ಜೈಲಿಗೆ ಕಳಿಸಿದ್ವಿ ಅನ್ನೋ ಹೆಮ್ಮೆ ಇಲ್ಲ ನನಗೆ. ಆದರೆ ಅಂಥ ಕಿಡಿಗೇಡಿಗಳೇನಿದ್ದಾರೆ ಅಂಥರಿಂದ ಉಳಿದೆಲ್ಲ ವಿದ್ಯಾರ್ಥಿ ಸಮೂಹವನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಹೆಮ್ಮೆ ಇದೆ. ಇದೇ ವೇಳೆ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ವೈದ್ಯಕೀಯ ಸಲಹೆಗಾರರಾದ ಪ್ರೊಫೆಸರ್ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅವರು ಜಾಗೃತಿ ಉಪನ್ಯಾಸವನ್ನು ನೀಡಿದರು. ನಾವೆಲ್ಲ ಭಕ್ತರು ಬಹಳಷ್ಟು ಸಂತೋಷಗೊಂಡು ಆ ಕೆಲಸಕ್ಕೆಲ್ಲ ಕೈ ಹಾಕಿದ್ದೇವೆ. ಅನೇಕ ಕಾರ್ಯಕರ್ತರಿಗೆ ಅನೇಕ ಕಾರ್ಯಕ್ರಮಗಳ ಒತ್ತಡಗಳ ಮಧ್ಯೆನೂ ಕೂಡ ಈಗಾಗಲೇ ನವನೀತ್ ಶೆಟ್ಟಿ ಅವರು ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ಒಂದೊಂದು ವ್ಯಸನ ಇರ್ತದೆ. ನಮಗೂ ಕೂಡ ಅದೇ ವ್ಯಸನದ ಮುಖಾಂತರ ಧರ್ಮ ಕಾರ್ಯಗಳಲ್ಲಿ ತಮ್ಮನ್ನೆಲ್ಲ ತಾವೆಲ್ಲ ತೊಡಗಿಸಿಕೊಳ್ಳುವ ವ್ಯಸನ ನಮ್ಗೆ ಇದ್ದಿದ್ದರಿಂದ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಇವತ್ತು ಸುಮಾರು 27 ಉಪ ಸಮಿತಿಗಳ ಮುಖಾಂತರ ಮಂಗಳೂರು ಸಮಿತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು
ಎಡೆಬಿಡದೆ ವಾರಕ್ಕೆ 3-4 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದು ನಮ್ಮೆಲ್ಲರ ಗಮನಕ್ಕೆ ಬಂದಿರಬಹುದು. ಹೆಚ್ಚು ಪ್ರಚಾರ ಇಲ್ಲ, ಆದರೆ ಜಾಗೃತಿಯ ಕೆಲಸ ತುಂಬಾ ಆಗ್ತಾ ಇದೆ. ನಗರ ಪ್ರದೇಶದಲ್ಲಿ ಕೂಡ ನಮ್ಮ 27 ಸಂಚಾಲಕರು ಎಡೆಬಿಡದೆ ನಮ್ಮ ಕೆಲಸಗಳ ಮಧ್ಯೆ ಆದಿತ್ಯವಾರ ಇರ್ಬೋದು, ವಾರದ ಮಧ್ಯೆ ಇರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಾಗೃತಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ಅವರಿಗೆ ನೆನಪಿಸುತ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ಇವತ್ತು ಅವೀಕ್ಷಿತ್ ರೈ ಅವರು ಶಿಕ್ಷಣದ ಸಂಚಾಲಕರಾಗಿದ್ದುಕೊಂಡು ಒಂದು ಅದ್ಭುತವಾದ ಇವತ್ತು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಕೋವಿಡ್ ಮತ್ತು ವ್ಯಸನ ಜಾಗೃತಿ ಮಾಡುವಂತ ಸರಣಿ ಕಾರ್ಯಕ್ರಮಗಳು ಅವರ ಈಗಾಗಲೇ 30 ಶಾಲೆ ಕಾಲೇಜುಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಂತ ನಿರ್ಧಾರ ಆಗಿದೆ. ಅದರ ಕೊನೆಗೆ ಸಮಾರೋಪದಲ್ಲಿ ಸುಮಾರು 4-5 ಸಾವಿರದಷ್ಟು ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಆ ಜಾಗೃತಿ ಕೆಲಸವನ್ನು ಮಾಡುವಂತ ಜಾಥವನ್ನು ಮಾಡುವಂತ ಒಂದು ಮಾತುಕತೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಒಡಿಯೂರು ಶ್ರೀಗಳ ಷಷ್ಠ್ಯಬ್ದ ಸಮಿತಿಯ ಅಧ್ಯಕ್ಷರಾದ ಪುಷ್ಪರಾಜ್ ಜೈನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಬ್ರಿಲಿಯಂಟ್ ಶಿಕ್ಷಣ ಸಂಸ್ಥೆಯ ಸಂಯೋಜಕರಾದ ಅವೀಕ್ಷಿತ್ ರೈ, ಬ್ರಿಲಿಯಂಟ್ ಕಾಲೇಜಿನ ಚೇರ್ಮನ್ ಸಿಎ ರಾಮ್ ಮೋಹನ್ ರಾಯ್, ಕಾಲೇಜಿನ ಪ್ರಾಂಶುಪಾಲರಾದ ಡಾ ಬಿಂದು ಸನಶೆಟ್ಟಿ, ಒಡಿಯೂರು ಶ್ರೀಗಳ ಷಷ್ಠ್ಯಬ್ದ ಮಂಗಳೂರು ನಗರ ವಲಯ ಸಮಿತಿಯ ಕಾರ್ಯಾಧ್ಯಕ್ಷರಾದ ಜಿತೇಂದ್ರ ಕೊಟ್ಟಾರಿ, ಪ್ರಧಾನ ಕಾರ್ಯದರ್ಶಿ ತಾರನಾಥ್ ಶೆಟ್ಟಿ, ಪ್ರಧಾನ ಸಂಚಾಲಕರಾದ ನಾಗರಾಜ್ ಆಚಾರ್, ಪ್ರದೀಪ್ ಆಳ್ವಾ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.